ಇನ್ನೊಬ್ಬರನ್ನು ಬೈದಾಗ ಅಪಹಾಸ್ಯ ಮಾಡಿದಾಗ ಒಂದಿಷ್ಟು ಮಂದಿ ಖುಷಿಯಾಗ್ಬೋದು, ಮತ್ತೊಂದಿಷ್ಟು ಮಂದಿ ಅಬ್ಬಾ ಈತ ಎಷ್ಟು ಒಳ್ಳೆಯವನು ಅಂತ ಹೇಳ್ಬೋದು. ಆದರೆ ಇನ್ನೊಬ್ಬರ ವಿಚಾರ ನನಗೆ ಯಾಕೆ ಹೇಳ್ತೀಯಾ, ನೀನು ಮಾತಾಡೋ ವಿಚಾರ ಆತನಿಗೆ ಗೊತ್ತಾ? ಹೀಗೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನು ಸಹಿಸಲಾಗದೆ ಇರುವ ವ್ಯಕ್ತಿಗಳು ತುಂಬಾನೇ ವಿರಳ. ಇದರಲ್ಲಿ ನಮ್ಮ ಡಿ ಬಾಸ್ ಕೂಡ ಒಬ್ರು. ಹೌದು, ನಾನು ಇನ್ನೊಬ್ಬರನ್ನು ಬೈದ್ರೆ ಡಿ ಬಾಸ್ಗೆ ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಈ ವಿಚಾರ ಅದೆಷ್ಟೋ ಮಂದಿಗೆ ತಿಳಿದಿದೆ. ಆದರೆ ಈ ವಿಚಾರವಾಗಿ ಮಿಮಿಕ್ರಿ ದಯಾನಂದ್ ಅವರು ಇತ್ತೀಚೆಗೆ ಖಾಸಗಿ ಸಂದರ್ಶನವೊಂದರಲ್ಲಿ ಸೀಕ್ರೆಟ್ ಒಂದನ್ನು ಬಿಚ್ಚಿಟ್ಟಿದ್ದಾರೆ. ನಮಸ್ಕಾರ. ಅದ್ಯಾರೋ ವ್ಯಕ್ತಿಯೊಬ್ಬ ಡಿ ಬಾಸ್ ಬಳಿ ಬಂದು, ಅಣ್ಣ ಅವನು ಹಂಗೆ ಮಾಡ್ದ, ಅವನು ಹಿಂಗೆ ಮಾಡ್ದ ಎಂದು ಏನೇನು ಹೇಳಿದ್ನಂತೆ. ಅದಕ್ಕೆ ಡಿ ಬಾಸ್, ನೀನು ಅಲ್ಲಿಂದ ಇಲ್ಲಿಗೆ ಬಂದಿರೋದು ಅವರನ್ನು ಬೈಯೋಕ ಎಂದು ಕೇಳಿದ್ರು. ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಅದು ನನಗೆ ಇನ್ಸಲ್ಟ್ ಆದಂತೆ, ಅದನ್ನು ಧೈರ್ಯದಿಂದ ನೀನು ಹೇಳಬೇಡ ಎಂದು ಆ ವ್ಯಕ್ತಿಗೆ ಡಿ ಬಾಸ್ ಕಾಲ್ ಮಾಡಿದ್ರು. ಮಗ, ಈ ವ್ಯಕ್ತಿ ನಿನ್ನ ಬಗ್ಗೆ ಹೀಗೀಗೆ ಹೇಳ್ತಿದ್ದಾನೆ ಎಂದು ಅಲ್ಲೇ ಆತನ ಮುಂದೆ ಹೇಳಿದ್ರು. ಕೊನೆಗೆ ಆ ವ್ಯಕ್ತಿಯಲ್ಲಿ ಕ್ಷಮೆ ಕೇಳಿಸಿದ್ರು. ಇದಾದ ಬಳಿಕ ನೀನು ಚೆನ್ನಾಗಿರು, ಸಂತೋಷವಾಗಿರು, ಇನ್ನೊಬ್ಬರನ್ನು ಬೈದ್ರೆ ನಾನು ಸಂತೋಷವಾಗಿರಲ್ಲ ಎಂದು ಹೇಳಿದ್ರು. ದಯಾನಂದ್ ಅವರು ಹೇಳುವಂತೆ ಇನ್ನೊಬ್ಬರಿಗೆ ಬೈದು ದರ್ಶನ್ ಅವರನ್ನು ಸಂತೋಷಪಡಿಸಬೇಕು ಅಂತ ಆ ವ್ಯಕ್ತಿ ಇದ್ದ. ಆದರೆ ಇನ್ನೊಬ್ಬರಿಗೆ ಬೈದ್ರೆ ದರ್ಶನ್ ಅವರಿಗೆ ಸಂತೋಷವಾಗಲ್ಲ. ಆ ಮಾತನ್ನು ಅವರು ಕೇಳೋದೂ ಇಲ್ಲ. ಅದನ್ನು ಬಿಟ್ಟು ಒಳ್ಳೆಯದು ಮಾತಾಡಿ, ಸಾರ್ ಅಲ್ಲೊಬ್ಬ ಹುಡುಗ ಇದ್ದಾನೆ, ಚೆನ್ನಾಗಿ ಕೆತ್ತನೆ ಮಾಡ್ತಾನೆ, ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಹೇಳಿ, ಹೌದಾ ಅವನನ್ನು ಕರ್ಕೊಂಡು ಬಾ ಅಂತಾರೆ ಎಂದು ಡಿ ಬಾಸ್ನ ಅಸಲಿ ಮುಖವನ್ನು ರಿವೀಲ್ ಮಾಡಿದ್ರು ದಯಾನಂದ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.